ನಮಸ್ಕಾರ ಸ್ನೇಹಿತರೆ. ಜಗತ್ತು ಯಾವುದೇ ಸಮಸ್ಯೆಯನ್ನ ಎದುರಿಸಲಿ, ಆದರೆ ನೇಪಾಳ ಮಾತ್ರ ಇವುಗಳಿಂದ ಹೊರತಾಗಿರ್ತಿತ್ತು. ಅದು ಕೊರೋನಾದ ಉತ್ತುಂಗದ ಸಂದರ್ಭವೋ ಅಷ್ಟೇ. ನೆರೆಯ ಚೀನಾದಲ್ಲಿ ಕೊರೋನಾ ತಾಂಡವ ನೃತ್ಯವನ್ನ ಮಾಡ್ತಾ ಇದ್ರು, ನೇಪಾಳ ಮಾತ್ರ ಕೊರೋನಾದಿಂದ ಹೆಚ್ಚೇನು ಸಂಕಷ್ಟಕ್ಕೆ ಈಡಾಗಲಿಲ್ಲ. ಅಂತಹ ನೇಪಾಳ ಇದೀಗ ದೊಡ್ಡದಾದಂತಹ ತೊಂದರೆಗೆ ಸಿಲುಕಿಕೊಂಡಿದ್ದು, ಅದು ಯಾವುದು ಎಂಬುದು ಈಗ ಎಲ್ಲಿಲ್ಲದ ಕುತೂಹಲವನ್ನ ಮೂಡಿಸುವಂತಹ ವಿಚಾರವಾಗಿದೆ. ಅದೇನೆಂಬುದನ್ನ ನಾವು ಹೇಳ್ತೀವಿ, ಕೇಳಿ. ನಾವು ಹೇಳುವಂತಹ ವಿಚಾರವನ್ನ ಗಮನ ಇಟ್ಟು ಕೇಳಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಲು ಹಾಗೂ ಶೇರ್ ಮಾಡಲು ಮರೆಯದಿರಿ. ಸ್ನೇಹಿತರೆ, ಪಾಕಿಸ್ತಾನದ ಆಟ ಆಯಿತು, ಶ್ರೀಲಂಕಾದ ದುರವಸ್ಥೆಯನ್ನ ನೋಡಿಯೂ ಆಯಿತು. ಇದೀಗ ನೇಪಾಳ ಕೂಡ ಹೊಸದಾಗಿ ಆರ್ಥಿಕ ಬಿಕ್ಕಟ್ಟು ಎದುರಿಸುತ್ತಿರುವಂತಹ ರಾಷ್ಟ್ರಗಳ ಸಾಲಿಗೆ ಸಿಲುಕಿಕೊಂಡಿದೆ. ಪೆಟ್ರೋಲ್ ಡೀಸೆಲ್ ಸಹಿತ ಇಂಧನಗಳ ಬೆಲೆ ಗಗನಕ್ಕೇರಿದೆ. ಆರ್ಥಿಕ ಮುಗ್ಗಟ್ಟು ಎದುರಾಗಿದೆ. ಇದಕ್ಕಾಗಿ ನೇಪಾಳ ಸರ್ಕಾರ ತನ್ನ ನಿವಾಸಿಗಳಿಗೆ ಹಲವು ನಿರ್ಬಂಧಗಳನ್ನು ವಿಧಿಸಿದೆ. ಯಾತಕ್ಕೆ ಇರಬಹುದು ಎಂಬುದನ್ನು ತಿಳಿಯೋಣ ಬನ್ನಿ. ಪ್ರಸ್ತುತ ಕಳೆದ 56 ದಿನಗಳಿಂದ ರಷ್ಯಾ ಹಾಗೂ ಉಕ್ರೇನ್ ನಡುವೆ ಭೀಕರ ಕಾದಾಟ ನಡೆಯುತ್ತಿದ್ದು, ಇಬ್ಬರು ಸೋಲಪ್ಪದ ಕಾರಣ ಯುದ್ಧದ ತೀವ್ರತೆ ಹೆಚ್ಚಾಗಿದೆ. ಪರಿಣಾಮ ವಿಶ್ವವೇ ಇದರ ತೊಂದರೆಯನ್ನ ವಿವಿಧ ರೂಪದಲ್ಲಿ ಎದುರಿಸುತ್ತಿದೆ. ಅಂತೆಯೇ ನೇಪಾಳವು ಆರ್ಥಿಕ ಬಿಕ್ಕಟ್ಟು ಹಾಗೂ ತೀವ್ರ ಇಂಧನ ಕೊರತೆಯನ್ನ ಎದುರಿಸುತ್ತಿದೆ. ಹಾಗಾಗಿ ನೇಪಾಳದಾದ್ಯಂತ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ಸುಮಾರು 145ರಿಂದ 150 ರೂಪಾಯಿ ವಿಧಿಸಲಾಗುತ್ತಿದೆ. ಇನ್ನು ವಿಶೇಷವೇನೆಂದ್ರೆ, ದ್ವಿಚಕ್ರ ವಾಹನಕ್ಕೆ ವಾರಕ್ಕೆ 4 ಲೀಟರ್ ಪೆಟ್ರೋಲ್ ಹಾಗೂ 4 ಚಕ್ರದ ವಾಹನಗಳಿಗೆ 10 ಲೀಟರ್ ಪೆಟ್ರೋಲ್ಗಳನ್ನು ಮಾತ್ರ ನೀಡಲಾಗುತ್ತದೆ. ಇಂಧನ ದರವು ಹೆಚ್ಚಾಗೋದಕ್ಕೆ ಈ ಯುದ್ಧವೇ ಪ್ರಮುಖ ಕಾರಣವಾಗಿದೆ. ಜಾಗತಿಕ ಮಟ್ಟದಲ್ಲಿ ಅತಿ ಹೆಚ್ಚು ಇಂಧನವನ್ನು ಪೂರೈಸುವಂತಹ ರಾಷ್ಟ್ರಗಳ ಸಾಲಿನಲ್ಲಿ ರಷ್ಯಾ ಅಗ್ರ 3ರ ಸಾಲಿನೊಳಗಿದೆ. ರಷ್ಯಾ ವರ್ಷವೊಂದಕ್ಕೆ ಸುಮಾರು 127 ಮಿಲಿಯನ್ ಬ್ಯಾರಲ್ ತೈಲವನ್ನ ರಫ್ತು ಮಾಡ್ತಾ ಇದ್ದು, ಶೇಕಡವಾರು ಸರಾಸರಿಯಲ್ಲಿ ಹೇಳೋದಾದ್ರೆ ಪ್ರತಿದಿನಕ್ಕೆ 10.50% ತೈಲವನ್ನ ಉತ್ಪಾದಿಸಿ ರಫ್ತುಗೊಳಿಸುತ್ತದೆ. ಆದರೆ ಉಕ್ರೇನ್ ವಿರುದ್ಧ ಯುದ್ಧವನ್ನ ಘೋಷಿಸಿದ್ದರಿಂದ ಯುರೋಪ್ ಖಂಡವು ರಷ್ಯಾದ ತೈಲಕ್ಕೆ ನಿರ್ಬಂಧವನ್ನ ವಿಧಿಸಿದೆ. ಪರಿಣಾಮ ನೇಪಾಳದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಹೆಚ್ಚಳವಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ತನ್ನ ಅಧಿಕಾರಿಗಳ ರಜಾ ಸೌಲಭ್ಯಗಳನ್ನ ಸದ್ಯಕ್ಕೆ ಹೆಚ್ಚುಗೊಳಿಸಿದೆ. ವಾರಕ್ಕೆ 2 ದಿನದಂತೆ ಅಧಿಕಾರಿಗಳಿಗೆ ನೇಪಾಳ ಸರ್ಕಾರ ರಜೆಯನ್ನು ನೀಡಿದೆ. ಇದರೊಂದಿಗೆ ಹೆಚ್ಚುವರಿ ಅಧಿಕಾರಿಗಳನ್ನ ಅವರ ಕರ್ತವ್ಯಗಳಿಂದ ಕೊಂಚ ಸಡಿಲಗೊಳಿಸಿದೆ. ಸ್ನೇಹಿತರೆ, ಆರ್ಥಿಕ ಬಿಕ್ಕಟ್ಟಿನ ಕಾರಣದಿಂದ ನೇಪಾಳವು ಈಗಾಗಲೇ ಹಲವು ಸರಕುಗಳ ಆಮದುಗಳನ್ನು ಸ್ಥಗಿತಗೊಳಿಸಿದೆ. ಇದರ ಸಾಲಿಗೆ ಐಷಾರಾಮಿ ಕಾರುಗಳು, ಚಿನ್ನದ ಆಮದು ಕೂಡ ಸೇರಿಕೊಂಡಿದೆ. ಸದ್ಯಕ್ಕೆ ಈ ಪರಿಸ್ಥಿತಿಯಿಂದ ಹೊರಬರಲು ನೇಪಾಳ ಸರ್ಕಾರ ಹೆಣಗಾಡುತ್ತಿದ್ದು, ಭಾರತ ಸಹಿತ ಹಲವು ದೇಶದ ನೆರವಿನ ನಿರೀಕ್ಷೆಯಲ್ಲಿದೆ. ಮುಂದಿನ ಬಾರಿ ಮತ್ತೊಮ್ಮೆ ನಿಮ್ಮ ಮುಂದೆ ಉಪಯುಕ್ತ ಮಾಹಿತಿಯೊಂದಿಗೆ ಬರಲಿದ್ದೇವೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.